ಸ್ಥಾನಮಾನ ಕೊಡ್ಬೋದಿತ್ತಲ್ಲ. ಆ ಪಾಪ ತಾಯಿ ನೋಡಿ, ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದ್ದು ಬಿಜೆಪಿ ಅವರಲ್ಲ. ಇನ್ನೊಂದು ಸ್ವಲ್ಪ ತಲೆಯಲ್ಲಿ ಇರ್ಲಿ, ಬಿಜೆಪಿ ಅವರು ದುಡ್ಡು ಕಲೆಕ್ಟ್ ಮಾಡಿ ಕೊಟ್ಟದಲ್ಲ, ಸಂಘಟನೆ ಹುಡುಗರು, ಸಂಘಟನೆ ಕಾರ್ಯಕರ್ತರು, ಹಿಂದೂವಾದಿಗಳು ಕಲೆಕ್ಟ್ ಮಾಡಿ ಕೊಟ್ಟಂತ ದುಡ್ಡು. ಇನ್ನೊಂದು ವಿಚಾರ, ಪ್ರವೀಣ್, ಇದೇ ಪುತ್ತೂರಿಗೆ ಸಂಬಂಧಪಟ್ಟಂತ ವಿಚಾರ, ಪ್ರವೀಣ್ ನೆಟ್ಟಾರ್ ಅವರೇ ಮನೆ ಕಟ್ಟಿ ಕೊಟ್ಟರು, ನಳಿನ್ ಕುಮಾರ್ ಕಟೀಲ್ ಅವರು ಮನೆ ಕಟ್ಟಿ ಕೊಟ್ಟರು ಅಂತ ಇಷ್ಟು ದೊಡ್ಡದಾಗಿ ಎಲ್ಲ ಫೇಸ್ಬುಕ್ ಅಲ್ಲಿ ಬರೀತೀರಿ. ನಿಮ್ಮ ಕಾರ್ ಅಲ್ಗಾಡಿದಕ್ಕೆ ನೀವೇನು ಕೊಟ್ರಿ? ನಾಳೆ ನಿಮ್ಮನ್ನ ಹಿಡ್ಕೊಂಡು ಅಲ್ಗಾಡಿಸ್ಬೇಕಿತ್ತು. ಅವರ ಜಾಗದಲ್ಲಿ ಕಾರಲ್ಲ ನಾನು ಇಡ್ತಿದ್ದೆ, ದೇವರಾಣಿ ನಳಿನ್ ಕುಮಾರ್ ಕಟೀಲ್ ಹಿಡ್ಕೊಂಡು ನಾನು ಅಲ್ಲಾಡಿಸಿದ್ದೆ. ಹಾಕಿಸಿ ಕೇಸು, ನೀವು MP ಅಲ್ವಾ, ನೀವು ಹಾಕಿಸ್ತೀರಂತ ನನಗೆ ಗೊತ್ತುಂಟು. ನನಗೆ ನೋಡಿ, ನಮ್ಮ ಹಿರಿಯರು ಯಾವ ಮಾರ್ಗದರ್ಶನ ನೋಡಿ, ನಾವು ತತ್ವ ಸಿದ್ಧಾಂತ ಫಾಲೋ ಮಾಡುದು ಯಾರ್ದು ಅಂತ ಹೇಳಿದ್ರೆ ವೀರ ಸಾವರ್ಕರ್ ಅವ್ರದ್ದು, ನಾಥರಾಮ್ ಗೋಡ್ಸೆ ಅವ್ರದ್ದು. ನಾನು ಎದೆ ತಟ್ಟಿ ಹೇಳ್ತೇನೆ, ನಾನು ಗಾಂಧಿವಾದಿ ಅಲ್ಲ, ನಾನು ಗೋಡ್ಸೆವಾದಿ. ಅಖಂಡ ಭಾರತದ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಮುನ್ನುಡಿ ಬರೆದವರೇ ಪಂಡಿತ್ ಗೋಡ್ಸೆ ಹಾಗೂ ಸಾವರ್ಕರ್ ಅವರು. ಜೈಲಲ್ಲಿ ಇರ್ಬೇಕಾದ್ರೆ ಕೂಡ ಕಾಲಾಪತ್ತರ ಶಿಕ್ಷೆಯನ್ನು ಅನುಭವಿಸ್ಬೇಕಾದ್ರೆ ಕೂಡ ಇದೇ ವೀರ ಸಾವರ್ಕರ್ ಅವರು ಗೋಡೆ ಬರಹಗಳ ಮೂಲಕ ಬರೀತಿದ್ರೆ ಏನು ಅಂತ ಹೇಳಿದ್ರೆ, ಅಖಂಡ ಭಾರತ ಅಮರ್ ರಹೇ,